ದೇವರ ಬಳಿ ನಾನೇ ಮುಂದಿನ ಸಿಎಂ ಆಗಬೇಕು ಅಂತೇನಾದರೂ ಬೇಡಿಕೊಂಡ್ರ ಅಂತ ಕೇಳಿದಕ್ಕೆ ಭಕ್ತ ಹಾಗೂ ಭಗವಂತನ ವ್ಯವಹಾರ ನಮ್ಮಿಬ್ಬರಿಗೆ ಮಾತ್ರ ಗೊತ್ತಿದೆ, ಅದನ್ನ ಬಹಿರಂಗ ಮಾಡಲಾರೆ ಅಂತ ರಾಜ್ಯ ಇಂಧನ ಸಚಿವ D.K.Shivakumar ಹೇಳಿದ್ದಾರೆ. ಚುನಾವಣಾ ಪ್ರಚಾರ ನಿಮಿತ್ತ ಉಡುಪಿ ಜಿಲ್ಲೆಗೆ ಆಗಮಿಸಿದ ಡಿ.ಕೆ.ಶಿ ಪ್ರಚಾರ ಸಭೆಗೆ ತೆರಳುವ ಮುನ್ನ ಕೃಷ್ಣ ದರ್ಶನವನ್ನ ಪಡೆದರು. ಪತ್ನಿ ಉಷಾ ಜೊತೆ ಆಗಮಿಸಿದ ಸಚಿವ ಡಿ.ಕೆ.ಶಿ ಕೃಷ್ಣ ದರ್ಶನ ಪಡೆದು ಪರ್ಯಾಯ ಪಲಿಮಾರು ಸ್ವಾಮೀಜಿಗಳ ಆಶೀರ್ವಾದವನ್ನ ಪಡೆದರು. ಈ ವೇಳೆ ಮಾಧ್ಯಮದ ಜೊತೆ ಮಾತನಾಡಿದ ಅವರು, ಶ್ರೀಕೃಷ್ಣನು ಧರ್ಮ ಉಳಿಸುವುದಕ್ಕೆ ಸಾರಥಿಯಾಗಿ ಸೇವೆ ಸಲ್ಲಿಸಿದ್ದಾನೆ. ಕೃಷ್ಣ ಒಬ್ಬ ದೇವರಾದರೂ ಆತ ರಾಜಕಾರಣಿ. ನಾನು ರಾಜಕಾರಣಿಯಾಗಿದ್ದು ಧರ್ಮ ಸ್ಥಾಪನೆಗೆ ಮಠಕ್ಕೆ ಆಗಮಿಸಿ ಕೃಷ್ಣನ ಆಶೀರ್ವಾದ ಪಡೆದಿದ್ದೇನೆ. ನನಗೆ ಕೃಷ್ಣನ ಮೇಲೆ ನಂಬಿಕೆ ಇದೆ. ಯಾರು ಬಂದ್ರು ಯಾರು ಹೋದ್ರು ಅಂತ ಗೊತ್ತಿಲ್ಲ. ಈ ಬಾರಿ ಕಾಂಗ್ರೆಸ್ 130 ಸ್ಥಾನಗಳನ್ನ ಪಡೆಯಲಿದ್ದು ಸ್ಪಷ್ಟ ಬಹುಮತ ಸಿಗಲಿದೆ ಅಂತ ಆತ್ಮವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಭಕ್ತಂಗೂ ಭಗವಂತಂಗೂ ಇರೋಂಥ ವ್ಯವಹಾರ. ಕೃಷ್ಣ ಧರ್ಮವನ್ನು ಉಳಿಸಲಿಕ್ಕೋಸ್ಕರ ಸಾರಥಿಯಾಗಿ ಸೇವೆ ಮಾಡ್ತಾ ಇದ್ದಾರೆ. ಕೃಷ್ಣ ಒಬ್ಬ ದೇವರಿದ್ರೂ ಕೂಡ ಒಬ್ಬ ರಾಜಕಾರಣಿ. ಸೊ ಆ ರಾಜಕಾರಣಿನ ದೇವರ ಹೆಸರಿನಲ್ಲಿ ದೇವನ ಕೆಲಸ ಮಾಡುವಂಥ ಒಬ್ಬ ರಾಜಕಾರಣಿನ ಧರ್ಮ ಸ್ಥಾಪನೆ ಮಾಡಲಿಕ್ಕೆ ಒಬ್ಬ ಸಾರಥಿಯಾಗಂಥ ಒಬ್ಬ ದೇವರನ್ನು ಆ ದೇವರ ಅನುಗ್ರಹವನ್ನು ಪಡೀಲಿಕ್ಕೆ ನಾನಿಲ್ಲಿ ಬಂದಿದ್ದೀನಿ.